ಪೌರತ್ವ ತಿದ್ದುಪಡಿ ಹಾಗೂ ಎನ್ಆರ್ಸಿ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳು ವಿವಿಧ ರೀತಿಯ ಸ್ವರೂಪಗಳನ್ನು ಪಡೆಯುತ್ತಿದ್ದು ಇದೀಗ ಉದ್ಯಾವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾರ್ವಜನಿಕ ಹೋರಾತ್ರಿ ಪ್ರತಿಭಟನೆಗೆ ಚಾಲನೆ ದೊರಕಿದೆ. ರಾಜಕೀಯ ಹಾಗೂ ಸಂಘಟನೆಯ ಒಳಗಿರುವ ಗ್ರೂಪಿಸಂ ಅನ್ನು ಮರೆತು ಈ ಪ್ರತಿಭಟನೆಯಲ್ಲಿ ಜನರು ಒಂದಾಗುತ್ತಿರುವುದು ವಿಶೇಷತೆಯಾಗಿದೆ. ಉದ್ಯಾವರದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಹೋರಾತ್ರಿ ಪ್ರತಿಭಟನೆಯಲ್ಲಿ ಬಿಜೆಪಿ ಹೊರತುಪಡಿಸಿ ಉಳಿದ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ವಿವಿಧ ಸಂಘಟನೆಯ ನೇತಾರರು ಒಂದೇ ವೇದಿಕೆಯಲ್ಲಿ ಕೂತು ಭಾರತವನ್ನ ದಾರಿದ್ರ್ಯದತ್ತ ಕೊಂಡೊಯ್ಯುತ್ತಿರುವ ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿರುವುದು ಕೇಳಿಬಂತು. ಮಂಜೇಶ್ವರದ ವಿವಿಧೆಡೆಗಳಲ್ಲಿ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗುತ್ತಿದ್ದು ಬಹುತೇಕ ಪ್ರದೇಶಗಳಲ್ಲೂ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್, ಆ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ನಮ್ಮ ಮುಂದೆ ಅವರು ಹೇಳುವಾಗ ನಮಗೆ ಅದರಲ್ಲಿ ದೊಡ್ಡ ತಪ್ಪು ಕಾಣುವುದಿಲ್ಲ, ನಿಜವಾಗಿ ಕಾಣ್ತದಿಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದಿಂದ ಒಬ್ಬ ಮುಸ್ಲಿಂ ಭಾರತಕ್ಕೆ ಬರಲಿಕ್ಕಿಲ್ಲ. ಭಾರತದಿಂದ, ಯಾಕಂದ್ರೆ ಅವರವರ ರಾಷ್ಟ್ರದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ. ಆದರೆ ಇದು ಸಮಸ್ಯೆ ಬರುವುದು ಎಲ್ಲಿ ಅಂತ ಕೇಳುವಾಗ ಅಲ್ಲಿ ನಮ್ಮ ಮುಂದೆ ಎನ್ಆರ್ಸಿ ಬರ್ತದೆ. ಎನ್ಆರ್ಸಿ ಅಂತ ಹೇಳಿದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಫಾರ್ ಸಿಟಿಜನ್ಶಿಪ್, ಭಾರತದ ಪೌರತ್ವ ಅದರ ನೋಂದಾವಣೆ, ರಿಜಿಸ್ಟ್ರೇಷನ್ ಫಾರ್ ನ್ಯಾಷನಲ್ ಸಿಟಿಜನ್ಶಿಪ್. ಆ ಎನ್ಆರ್ಸಿಯ ಒಂದು ಸಮಸ್ಯೆ ಬಂದದ್ದು ಅಸ್ಸಾಂನಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಸರ್ವೆ ಮಾಡಲಾಗ್ತದೆ, ಎನ್ಆರ್ಸಿಯ ಪಟ್ಟಿಯನ್ನು ಮಾಡಲಾಗ್ತದೆ. 1 ಲಕ್ಷ ಮಂದಿ ಆ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ, ಯಾಕೆಂದ್ರೆ ಎನ್ಆರ್ಸಿಯ ಪಟ್ಟಿಯಿಂದ ಹೊರಗೆ ಉಳಿತಾರೆ. 19 ಲಕ್ಷ ಮಂದಿಯಲ್ಲಿ ಸುಮಾರು 15 ಲಕ್ಷ ಮಂದಿ ಮುಸ್ಲಿಮೇತರರಾಗಿರ್ತಾರೆ.